हरे कृष्ण 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 हरे राम 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 हरे यस यस ಬಂತು ಬಂತು ಚೇತನ್ ಮಹಾಪ್ರಭು ಕೃಪೆಯಿಂದ ಬಂತು ಹರೇ ಕೃಷ್ಣ ಓಕೆ ಹರೇ ಕೃಷ್ಣ ಎಲ್ಲರಿಗೂ ಸ್ವಾಗತ ಚೈತನ್ಯ ಚರಿತಾಮೃತ ಮಧ್ಯಲೀಲಾ 9ನೇ ಅಧ್ಯಾಯ ಶ್ಲೋಕ 245 ಮಧ್ವಾಚಾರ್ಯ ಸ್ಥಾನೆ ಐಲಾಯಾನ ತತ್ವವಾದಿ ಉಡುಪಿತೆ ಕೃಷ್ಣ ದೇಕೀತಾ ನೈಲ ಪ್ರೇಮೋನ್ಮಾದಿ अनुवाद ಮತ್ತು ಭಾವಾರ್ಥ ಡಿವೈನ್ ರೇಸ್ ಅಭಯ ಚರಣಾರವಿಂದ ಭಕ್ತಿವೇದಾಂತ ಸ್ವಾಮಿ ಶೀಲ ಪ್ರಭುಪಾದ ಕಿ ಜೈ. ಚೈತನ್ಯ ಮಹಾಪ್ರಭುಗಳು ಮುಂದೆ ತತ್ವವಾದಿ ತತ್ವ ಜ್ಞಾನಿಗಳು ಇರುತ್ತಿದ್ದ ಮಧ್ವಾಚಾರ್ಯ ಉಡುಪಿಗೆ ಬಂದರು. ಅವರಲ್ಲಿ ಶ್ರೀಕೃಷ್ಣ ವಿಗ್ರಹ ನೋಡಿ ಆನಂದೋದ್ರಿಕ್ತರಾದರು. ಎಸ್, ಚೈತನ್ಯ ಮಹಾಪ್ರಭು ಉಡುಪಿಗೆ ಬರುವಂತದ್ದು. ಈಗ ಚೈತನ್ಯ ಮಹಾಪ್ರಭು ಸಾಕ್ಷಾತ್ ಕೃಷ್ಣ, ಆದರೆ ಸಂಪ್ರದಾಯವನ್ನು ಮಧ್ವ ಸಂಪ್ರದಾಯವನ್ನು ಸೆಲೆಕ್ಟ್ ಮಾಡಿದ್ದಾರೆ. ಮಧ್ವ ಸಂಪ್ರದಾಯ ಯಾಕೆಂದ್ರೆ ಮಧ್ವ ಸಂಪ್ರದಾಯ ಅಂದ್ರೆ ಕೃಷ್ಣನನ್ನು ವರ್ಷಿಪ್ ಮಾಡುವಂತ. ಈಗ ಮಧ್ವಾಚಾರ್ಯ ಬೇರೆ ಯಾರಲ್ಲ. ಮಧ್ವಾಚಾರ್ಯ ಅಂದ್ರೆ ಭೀಮ, ಹನುಮಾನ್ ಮತ್ತೆ ವಾಯು. ನೀವು ಪಾಜಕ ಕ್ಷೇತ್ರಕ್ಕೆ ಬರುವಾಗ ಅಲ್ಲಿ ಒಂದು ಮಧ್ವಾಚಾರ್ಯರು ಆ ದೇವಿ ಟೆಂಪಲ್ ಇಂದ ಜಂಪ್ ಮಾಡಿದ ಒಂದು ಜಾಗ ಉಂಟು. ಅದು ಮಾಮೂಲಿ ಜನಕ್ಕೆ ಜಂಪ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಮಧ್ವಾಚಾರ್ಯ ಇಸ್ ವಾಯು ಅಂಡ್ ಹನುಮಾನ್ ಭೀಮ. ಹಾಗಾಗಿ ಒಂದು ಸ್ಟೆಪ್ ನಲ್ಲಿ ಕೆಳಗೆ ಇಟ್ಟಿದ್ದಾರೆ. ಬೆಟ್ಟದಿಂದ ಒಂದು ಸ್ಟೆಪ್. ಮಧ್ವಾಚಾರ್ಯರ ಈಗ ಪ್ರಭುಪಾದ ತುಂಬಾ ಇಲ್ಲಿ ಹೇಳಿದ್ದಾರೆ. ಅಂದ್ರೆ ಕೃಷ್ಣಾಜ್ ಕವಿರಾಜ್ ಗೋಸ್ವಾಮಿ ಪ್ರಭುಪಾದ ಅದನ್ನು ನಮಗೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಹಾಗೆ ಮಧ್ವಾಚಾರ್ಯರು ಒಮ್ಮೆ ಅವರ ತಂದೆ ಸಾಲ ಮಾಡುವಂಥದ್ದು ಮತ್ತೆ ಸಾಲಗಾರ ಮನೆಗೆ ಬರುವಂಥದ್ದು. ಮನೆಗೆ ಬಂದು ಅದು ನಾಚಿಕೆ ಅಂದ್ರೆ ಈಗ ಸಿಚುವೇಶನ್ ಆಗಿ ಮಾಡುವಂಥದ್ದು. ಬೇಕಂತಲೇ ನಾವು ಕೊಡದಿರ್ಲಿಕ್ಕೆ ನಮಗೆ ಇಚ್ಛೆ ಇರುವುದಿಲ್ಲ. ಕೆಲವೊಮ್ಮೆ ಅಂತ ಸಿಚುವೇಶನ್ ಬರ್ತದೆ. ಹಾಗೆ ಇವಳದು ಕೂಡ ಆ ರೀತಿ ಸಿಚುವೇಶನ್ ಇತ್ತು. ಬಂದು ಕೇಳ್ತಾ ಇದ್ದ. ಆಗ ಮಧ್ವಾಚಾರ್ಯರು ಅಲ್ಲಿ ಯಾವುದು ಈ ಟ್ಯಾಮ್ರಿನ್ ಅಂದ್ರೆ ಹುಳಿ, ಅದರದ್ದು ಬೀಜ ಕೊಡುವಂಥದ್ದು. ಈಗ ಕೂಡ ನೀವು ಪಾಜಕ ಕ್ಷೇತ್ರಕ್ಕೆ ಹೋದ್ರೆ ಅಲ್ಲಿ ನಿಮಗೆ ಪ್ರಸಾದ ಕೊಡ್ತಾರೆ. ಎಂತ ಹೇಳುವಂಥದ್ದು, ಆ ರೈಸ್ ಕೊಡ್ತಾರೆ. ರೈಸ್ ಒಟ್ಟಿಗೆ ಇದನ್ನು ಕೂಡ ಕೊಡ್ತಾರೆ. ಯಾವುದು ಅದರ ಬೀಜ, ಹುಳಿದು ಬೀಜ. ಹಾಗೆ ಅವ್ರಿಗೆ ಬೀಜ ಕೊಟ್ಟದ್ದು ಅದು ನೋಡುವಾಗ ಅದು ಕನ್ವರ್ಟ್ ಆದದ್ದು. ಎಂತ ಕನ್ವರ್ಟ್ ಆದದ್ದು? ಅವನಿಗೆ ಎಷ್ಟು ಸಾಲ ಬೇಕಿತ್ತು ಅದಕ್ಕಿಂತ ಜಾಸ್ತಿ ಆಗಿದ್ದದು. ಇದು ಒಂದು ಅವರ ಪಾಸ್ಟ್ ಟೈಮ್ಸ್. ಇಂಥ ತುಂಬಾ ಪಾಸ್ಟ್ ಟೈಮ್ಸ್ ಉಂಟು. ಮತ್ತೆ ಒಮ್ಮೆ ತಾಯಿ ಮೊಸರು ಮತ್ತೆ ಹಾಲಿಗೆ ಮುಚ್ಚಿಡ್ಲಿಕ್ಕೆ ಹೇಳುವಂಥದ್ದು. ಈಗ ನಾವು ಮೊಸರನ್ನು ಇಟ್ಟರೆ ಅದಕ್ಕೆ ನಾವು ಮುಚ್ಚಿಡ್ಲಿಕ್ಕೆ ಮೇಲೆ ಒಂದು ಪಾತ್ರೆ ಇಡ್ತೇವೆ. ಈಗ ಅಲ್ಲಿ ಅವರು ಪಾತ್ರೆ ಇಟ್ಟದೆ ಅಂತಂದ್ರೆ ಕಲ್ಲು, ದೊಡ್ಡ ಕಲ್ಲು. ನಿಮ್ಗೆ ಅದು ನೋಡಿದ್ರೆ ನಿಮ್ಗೆ ಶಾಕ್ ಆಗ್ಬೋದು. ಹಾಲಿಗೆ ಮತ್ತೊಂದು ಮೊಸರಿಗೆ. ಮತ್ತೆ ಅಲ್ಲಿ ಬೇರೆ ಬೇರೆ ತೀರ್ಥ ಉಂಟು. ಗದಾ ತೀರ್ಥ, ಬಾಣ ತೀರ್ಥ, ಶಂಖ ತೀರ್ಥ, ಈ ರೀತಿ ತೀರ್ಥ ಉಂಟು. ಅದು ನೀವು
ಬರುವಾಗ ದೇವಿ ಟೆಂಪಲ್ ಸಿಗ್ತದೆ, ಮತ್ತೆ ಪರಶುರಾಮ ಕ್ಷೇತ್ರ ಸಿಗ್ತದೆ, ಅಲ್ಲಿ ಕೂಡ 2-3 ತೀರ್ಥ ಉಂಟು. ಮತ್ತೆ ಪಾಜಕ ಕ್ಷೇತ್ರದಲ್ಲಿ ಅಲ್ಲಿ ವಸುದೇವ ತೀರ್ಥ ಉಂಟು. ಅದು ವಸುದೇವ ತೀರ್ಥ ಹೇಗೆ ಬಂತ ಅಂದ್ರೆ, ತಾಯಿ ಹೇಳುವಂಥದ್ದು ನನಗೆ ಅಲ್ಲಿ ಬರ್ಲಿಕ್ಕೆ ಆಗುದಿಲ್ಲ, ಅದಕ್ಕೆ ಇವರು ಅಲ್ಲೇ ಸ್ಟಿಕ್ಕರ್ ಇದು ಮಾಡುವಂಥದ್ದು ವಸುದೇವ ತೀರ್ಥ ಆಗ್ತದೆ. ಹಾಗೆ ತಾಯಿ ಹತ್ರ ಹೇಳುವಂಥ ನಿಂಗೆ ಆ ತೀರ್ಥಕ್ಕೆಲ್ಲ ಹೋಗ್ಬೇಕಂತಿಲ್ಲ, ಎಲ್ಲ ತೀರ್ಥ ಇಲ್ಲಿ ಉಂಟು ಅಂತ. ಇದೊಂದು ಪಾಸ್ ಟೈಮ್ಸ್. ಮತ್ತೆ ಅಲ್ಲಿ ಗೋಶಾಲೆಯಿಂದಾಗಿ ಸ್ವಲ್ಪ ಈ ವಸುದೇವ ಫಸ್ಟಿಗೆ ವಸುದೇವ ತೀರ್ಥ ಸಿಗ್ತದೆ. ಮತ್ತೆ ನೀವು ಹೊರಗೆ ಬರುವಾಗ ಅಲ್ಲಿ ಈ ಟ್ಯಾಮ್ರಿಂಡ್ ಇದು ಗಿಡ ಮರ ಉಂಟು, ಅಲ್ಲಿ ಅವರು ಸಾಲವನ್ನು ತೀರಿಸುವಂಥದ್ದು. ಅಲ್ಲಿ ಆಗಿ ಸ್ವಲ್ಪ ಈಚೆ ಬರುವಾಗ ನಿಮಗೆ ಈ ಗೋಶಾಲೆ ಪಕ್ಕದಲ್ಲೇ ಅವರು ಆ ಇಟ್ಟ ಕಲ್ಲು ಅಂದ್ರೆ ಹಾಲಿಗೆ ಮತ್ತೆ ಮೊಸರಿಗೆ ಇಟ್ಟ ಕಲ್ಲು ಸಿಗ್ತದೆ. ಮತ್ತೆ ನೀವು ಆಚೆ ಹೋಗುವಾಗ ಅಲ್ಲಿ ಒಂದು ನಾಗಬನ ತರ ಉಂಟು, ಅದರಲ್ಲಿ ಒಂದು ಮರ ಉಂಟು. ಆ ಮರ ಹೇಗೆ ಆಯ್ತಂದ್ರೆ, ಅವರೊಂದು ಸ್ಟಿಕ್ ಅನ್ನು ಹೀಗೆ ಅಲ್ಲಿ ಎಂತ ಪ್ಲಕ್ ಮಾಡುವಂಥದ್ದು, ಅಲ್ಲಿ ಅದಕ್ಕೆ ಕಲ್ಟಿವೇಟ್ ನೆಟ್ಟುವಂಥದ್ದು. ಎಸ್, ಅದನ್ನು ಆಗ ಅದು ಜಸ್ಟ್ ಒಂದು ಸ್ಟಿಕ್, ಅದರಲ್ಲಿ ಏನು ಇದಿರ್ಲಿಲ್ಲ, ಜೀವ ಇಲ್ಲ. ಅವ್ರು ಹೇಳುವಂಥದ್ದು ಇದು ಮರವಾಗಿ ಬೆಳೆದ್ರೆ ನಮ್ಮ ಸನಾತನ ಧರ್ಮ ಬೆಳೀತದೆ. ಈಗ ದೊಡ್ಡ ಮರ ಆಗಿ ಉಂಟು. ಈಗ ನಾವು ಇಸ್ಕಾನ್ ಅವರಲ್ಲಿ ಹೋದ್ರೆ ಅಲ್ಲಿ ನಾವು ಕೀರ್ತನೆ ಮಾಡುವಂತ ಮರದ ಸುತ್ತು. ಹಾಗೆ ಇಂಥದ್ದು ಅನೇಕ ಪಾಸ್ ಟೈಮ್ಸ್ ಉಂಟು. ಎಲ್ಲಿ? ಪಾಜಕ ಕ್ಷೇತ್ರದಲ್ಲಿ. ಹಾಗೆ ಪಾಜಕ ಕ್ಷೇತ್ರ ತುಂಬಾ ಇಂಪಾರ್ಟೆಂಟ್. ಹೆಚ್ಚಿನವರಿಗೆ ಗೊತ್ತಿಲ್ಲ. ಹೆಚ್ಚಿನವ್ರು ಬರ್ತಾರೆ, ಉಡುಪಿಗೆ ಹೋಗ್ತಾರೆ. ಉಡುಪಿಗೆ ಹೋಗ್ಬೇಕು, ಆದ್ರೆ ಇದರ ಬಗ್ಗೆ ಕೂಡ ನಮ್ಗೆ ಗೊತ್ತಿರ್ಬೇಕು. ಓಕೆ, ಎಸ್. ಈಗ ಓಕೆ, ಒಂದು ನಿಮಿಷ. ಈಗ ನಾನೊಂದು ಆದ ಘಟನೆ ನಿಮ್ಗೆ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಎಂತಾಯ್ತು ಅಂದ್ರೆ, ನರಸಿಂಹನಿಗೆ ಪೂಜೆ ಮಾಡಲಿಕ್ಕೆ 2 ದೀಪ ಸಿಕ್ತು. ನನ್ನೊಟ್ಟಿಗೆ ಇನ್ನೊಬ್ರು ಇದ್ದಾರೆ. ಒಂದು ದೀಪ ಅವರಿಗೆ ಕೊಟ್ಟೆ. ನರಸಿಂಹನಿಗೆ ಆರತಿ ಮಾಡಿದೆ. ನರಸಿಂಹನಿಗೆ ಆರತಿ ಮಾಡಿದ ಮೇಲೆ ಈ ಪಂಚಾಯತ್ವದ DTs ಎದುರಿಗೆ ಹೋದೆ. ನಾನು ಹೋದೆ ಅಂದ್ರೆ ಎದುರಲ್ಲ, ಲಾಸ್ಟ್ ಅಲ್ಲಿ ನಿಂತಿದ್ದೆ. ಅಲ್ಲಿ ನಿಂತು ಹೋಗುವಾಗ ಫಸ್ಟಿಗೆ ನಾವು ದೇವರಿಗೆ ಅಡ್ಡ ಬೀಳ್ತೇವೆ. ಹಾಗೆ ಅಡ್ಡ ಬೀಳುವಾಗ ನಾನು ಹೀಗೆ ದಂಡೋತ್ ಮಾಡಿದೆ. ಆಗ ಒಬ್ರು ಸೀನಿಯರ್ ಡಿವೋಟಿ, ತುಂಬ ಪ್ರಾಯದವರು, ಸ್ಯಾಫ್ರನ್, ಅವರು ನನ್ನನ್ನು ತೊಳೆದ್ರು. ಆದ್ರೆ ನಾನೆಂತಂದ್ರೆ ಅಡ್ಡ ಬೀಳುವಾಗ ಚೈತನ್ಯ ಮಹಾಪ್ರಭು, ನಿತ್ಯಾನಂದ ಪ್ರಭು, ಅದ್ವೈತ ಪ್ರಭು, ಗದಾಧರ ಪಂಡಿತ್ ಮತ್ತೆ ವಾಸದ ಪ್ರಭು ನನ್ನ ತೊಳಿಬೇಕಂತ ಆ ರೀತಿ ನಾನು ಮಾಡಿದೆ. ಹಾಗೆ ಇವರು ತೊಳೆದ ಕೂಡಲೇ ನಾನು ಎದ್ದೆ. ಹಾಗಾದ್ರೆ ಅವರು ನನ್ನ ಹತ್ರ ನನಗೆ ಹೀಗೆ ಮಾಡ್ಲಿಕ್ಕೆ ಬೇಡ ನಾನೇ ಅವರನ್ನು ಮಾಡಿದೆ. ಹಾಗೆ ಮಾಡಿ ಅದು ಕೂಡ ಬಂದರು. ನಾನು ಬೇಡ ಅಂತ ಹೀಗೆ ಹೇಳಿದೆ. ಯಾಕಂದ್ರೆ ತುಂಬಾ ಪ್ರಾಯ ಸ್ಯಾಫ್ರನ್ ಅವರು ಕೂಡ, ಆದ್ರೆ ಪ್ರಾಯದಲ್ಲಿ ತುಂಬಾ ಸೀನಿಯರ್. ಮತ್ತೆ ಸ್ವಲ್ಪ ನಗಡಿದ್ರು. ಮತ್ತೆ ಕೀರ್ತನ ಆಗ್ತಾ ಇತ್ತು. ಕೀರ್ತನಲ್ಲಿ ನಾನು ಅಲ್ಲೇ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ, ಹಿಂದೆ ಇದ್ದೆ. ಮತ್ತೆ ಕಡೆಗೆ ಎಂತಾಯ್ತು ಅಂದ್ರೆ, ಒಬ್ರು ಜೂನಿಯರ್ ಡಿವೋಟಿ ಅವ್ರು ಬಂದು, ಅವರಿಗೆ ನಾನಲ್ಲಿ ದೀಪ ಮಾಡಿದ ಸಣ್ಣ ದೀಪ ನರಸಿಂಹನಿಗೆ, ದೊಡ್ಡ ದೀಪ ಅವರಿಗೆ 2 ತಂದು ಕೊಟ್ರು. ನಾನಲ್ಲೇ ಇದೆ, ದೇವರು ನೋಡ್ತಾ ಇದ್ದೆ. ಸಡನ್ ನಾನು ನೋಡಿದ್ರು, ತಗೊಳ್ಳ ಅಂತ ಹೇಳಿ. ನನಗೆ ಪಂಚತತ್ವ ಕೂಡ ಮಾಡ್ಲಿಕ್ಕೆ ಸಿಕ್ತು. ಹಾಗಾಗಿ ಇದೆಲ್ಲ ಎಂತ ಹೇಳುವಂಥದ್ದು ಭಗವಂತನ ಕೃಪೆ, ಚೈತನ್ಯ ಮಹಾಪ್ರಭುದ ಕೃಪೆ. ಎಸ್, ಹರೇ ಕೃಷ್ಣ. ಈಗ ನಾವು ಭಾವಾರ್ಥ ನೋಡುವ. ಎಸ್, ಹರೇ ಕೃಷ್ಣ. ಎಸ್, ಈಗ ಚೈತನ್ಯ ಮಹಾಪ್ರಭು ಎಲ್ಲಿಗೆ ಬರುವಂತದ್ದು? ಉಡುಪಿಗೆ ಬರುವಂತದ್ದು. ಉಡುಪಿಯಲ್ಲಿ ಶ್ರೀಕೃಷ್ಣ ವಿಗ್ರಹ ನೋಡಿ ಆನಂದ ಪಟ್ರು. ಓಕೆ, ಈಗ ಶ್ರೀಪಾದ್ ಮಧ್ವಾಚಾರ್ಯ ದಕ್ಷಿಣ ಭಾರತ, ದಕ್ಷಿಣ ಕನ್ನಡ ಜಿಲ್ಲೆಯಾದ ಉಡುಪಿಯಲ್ಲಿ ಜನ್ಮಿಸಿದರು. ನೋಡಿ, ಇದು ಮುಂಚೆ ಆಗಿತ್ತು.
ಈಗ ಉಡುಪಿ ಸಪರೇಟ್ ಜಿಲ್ಲೆ, ಮುಂಚೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಇತ್ತು. ಉಡುಪಿ ಸಹ್ಯಾದ್ರಿ ಪಶ್ಚಿಮಕ್ಕೆ ತೀರ ಸಮೀಪದಲ್ಲಿದೆ. ಈ ನಗರವು ದಕ್ಷಿಣ ಕನ್ನಡ ಪ್ರಾಂತದ ಮುಖ್ಯ ನಗರವಾಗಿದ್ದು ಮಂಗಳೂರಿನ ಸಮೀಪದಲ್ಲಿದೆ. ಅಂದ್ರೆ ಮಂಗಳೂರಿಂದ 60 ಕಿಲೋಮೀಟರ್ ಉಡುಪಿಗೆ. ಮಂಗಳೂರು ಉಡುಪಿಯ ದಕ್ಷಿಣಕ್ಕಿದೆ. ಮಧ್ವಾಚಾರ್ಯ ಉಡುಪಿಯ ಬಳಿ ಇರುವ ಪಾಜಕ ಕ್ಷೇತ್ರದಲ್ಲಿ ಶಿವಳ್ಳಿ ಬ್ರಾಹ್ಮಣರ ವಂಶದಲ್ಲಿ ಮದ್ದೇಗ ಭಟ್ಟರ ಮಗನಾಗಿ ಶತಾಬ್ದಿ 1118ರಲ್ಲಿ ಜನ್ಮ ತಳೆದರು. ಶಿವಳ್ಳಿ ಬ್ರಾಹ್ಮಣ್ ಅಂದ್ರೆ ತುಳು ಮಾತಾಡುವ ಬ್ರಾಹ್ಮಿಣ್ಸ್, ತುಳು. ಕೆಲವರ ಪ್ರಕಾರ ಇವರು ಶತಾಬ್ದಿ 1160 ಕ್ರಿಸ್ತಶಕ 1238ರಲ್ಲಿ ಹುಟ್ಟಿದರು. ಓಕೆ. ಮಧ್ವಾಚಾರ್ಯರನ್ನು ಬಾಲ್ಯದಲ್ಲಿ ವಾಸುದೇವ ಎಂದು ಕರೆಯುತ್ತಿದ್ದರು. ಹೆಸರು ವಾಸುದೇವ ಅಂತ ಹೇಳ್ತಿದ್ದಾರೆ. ಅವರ ಸುತ್ತಲೂ ಅದ್ಭುತ ಕಥೆಗಳು ಇವೆ. ಒಂದು ಸಲ ಅವರ ತಂದೆ ಸಾಕಷ್ಟು ಸಾಲವನ್ನು ಮಾಡಿದ್ದರು. ಇದನ್ನು ನಿಮಗೆ ಹೇಳಿದೆ. ಮಧ್ವಾಚಾರ್ಯರು ಹುಣಸೆ ಬೀಜ, ಟ್ಯಾಮ್ರಿನ್ ಸೀಡ್, ಅದು ಬೀಜಗಳನ್ನು ನಿಜವಾದ ನಾಣ್ಯಗಳನ್ನಾಗಿ ಪರಿವರ್ತಿಸಿ ತಂದೆಯ ಸಾಲವನ್ನು ಮುಟ್ಟಿಸಿದರು ಎಂದು ಹೇಳುತ್ತಾರೆ. ಎಸ್, ಇವರು 5 ವರ್ಷದವರಿರುವಾಗ ಇವರ ಮೌಂಜಿ ಬಂಧನವಾಯಿತು. ಮಣಿಯಾನ ಅನ್ನುವ ರಾಕ್ಷಸನು ಇವರ ಮನೆಯ ಬಳಿ ಸರ್ಪದ ರೂಪದಲ್ಲಿ ಇರುತ್ತಿದ್ದನು. ಮಧ್ವಾಚಾರ್ಯರು 5 ವರ್ಷದಿರುವಾಗ ತಮ್ಮ ಎಡಗಾಲಿನ ಕಿರುಬೆರಳಿನಿಂದ ಆ ಸರ್ಪವನ್ನು ಕೊಂದರು. ಇದೆಲ್ಲ ಮಾಮೂಲಿ ಜನಕ್ಕೆ ಮಾಡ್ಲಿಕ್ಕೆ ಆಗುವುದಿಲ್ಲ. ನಮ್ಮಲ್ಲಿ 5 ವರ್ಷದ ಮಗು ಇದ್ರೆ ಈ ರೀತಿ ಮಾಡ್ಲಿಕ್ಕೆ ಆಗ್ತದೆ ಇಲ್ಲ. ಹಾಗಾಗಿ ಎಲ್ಲ ಇಂಪಾಸಿಬಲ್ ಅನ್ನು ಮಾಡಿದ್ದಾರೆ ಮಧ್ವಾಚಾರ್ಯರು. ಓಕೆ, ಕೊಂದರು. ಆಗ ಇವರ ತಾಯಿ ಶೋಭೆಗೊಂಡಾಗ ಇವರು ಒಂದೇ ಜೀವಿತದಲ್ಲಿ ತಾಯಿಯ ಮುಂದೆ ಹೋಗಿ ನಿಂತರು. ನೋಡಿ, ನಾನು ಹೇಳಿದಲ್ಲ, ತಾಯಿ ಕರೆಯುವಾಗ, ಈಗ ನೀವು ಪಾಜಕ ಹೋದ್ರೆ ನಿಮ್ಗೆ ಗೊತ್ತಾಗ್ತದೆ, ಅಲ್ಲಿ ದೇವಿಯ ಟೆಂಪಲ್ ಉಂಟು, ಅದು ಬೆಟ್ಟದಲ್ಲಿ. ಅಲ್ಲಿಂದ ಪಾಜಕಕ್ಕೆ ಅವರ ಮನೆಗೆ ಜಂಪ್ ಮಾಡ್ತಾ ಇದ್ರ. ಅಂದ್ರೆ ನೀವು ಎಣಿಸಿ, ಈಗ ನೀವು ಅಲ್ಲಿ ಹೋದ್ರೆ ನಿಮ್ಗೆ ಗೊತ್ತಾಗ್ತದೆ ಅದು ಎಷ್ಟು ದೂರ ಉಂಟಂತ. ಇಂಪಾಸಿಬಲ್ ಅದು. ತಾಯಿ ಕರೆಯುವಾಗ ಅಲ್ಲಿ ಬರ್ತಾ ಇದ್ರು. ಅಂದ್ರೆ ಒಂದೇ ಜೀವಿತದಲ್ಲಿ ತಾಯಿಯ ಮುಂದೆ ಹೋಗಿ ನಿಂತರು. ಬಾಲ್ಯದಲ್ಲೇ ಇವರು ಪಂಡಿತರಾಗಿದ್ದರು. ತುಂಬಾ ಪಂಡಿತ, ಭಯಂಕರ ಪಂಡಿತ ಇವರು. ಇವರ ತಂದೆ ಅಸಮ್ಮತಿಯನ್ನು ಸೂಚಿಸಿದರು. ಇವರು ತಮ್ಮ 12ನೇ ವಯಸ್ಸಿಗೆ ಸನ್ಯಾಸಗಳನ್ನು ಮಾಡಿದರು. at the age of 12 years. ಇದೆಲ್ಲ ಆಗ್ತದ? ಈಗ ಚೈತನ್ಯ ಮಹಾಪ್ರಭು 24 years ಅಲ್ಲಿ ತಗೊಂಡದ್ದು, ಇವರಾದ್ರೂ ಅರ್ಧ 12 years ಮಾಡಿದರು. ಅಚ್ಯುತ ಪ್ರೇಕ್ಷರಿಂದ ಇವರು ಸನ್ಯಾಸವನ್ನು ಸ್ವೀಕರಿಸಿದ ಮೇಲೆ ಪೂರ್ವ ಪ್ರಜ್ಞಾ ತೀರ್ಥ ಎಂಬ ಅಭಿಧಾನವನ್ನು ಪಡೆದಿದ್ದಾರೆ. ಸನ್ಯಾಸ ತಗೊಳ್ಳುವಂಥದ್ದು ಅಚ್ಯುತ ಪ್ರೇಕ್ಷರಿಂದ. ಓಕೆ. ಭಾರತವನ್ನು ಸಂಚರಿಸಿ ಬಂದ ಮೇಲೆ ಶೃಂಗೇರಿ ಮಠದ ಸ್ವಾಮಿಗಳಾದ ವಿದ್ಯಾಶಂಕರ ಸ್ವಾಮಿಗಳೊಂದಿಗೆ ಅಂತಿಮವಾದ ಶಾಸ್ತ್ರಗಳನ್ನು ಕುರಿತು ಚರ್ಚಿಸಿದರು. ವಿದ್ಯಾಶಂಕರ ಸ್ವಾಮಿಗಳು ಮಧ್ವಾಚಾರ್ಯರಿಗೆ ಸೋತರು, ಡಿಫೀಟ್ ಮಾಡಿದ್ದಾರೆ ವಿದ್ಯಾಶಂಕರ ತೀರ್ಥ. ಅದು ಶಂಕರ ನಿನ್ನೆ ನಾವು ಆ ಕ್ಲಾಸನ್ನು ಮಾಡಿದ್ದೇವೆ ಶಂಕರಾಚಾರ್ಯರ ಬಗ್ಗೆ. ಇವತ್ತು ಮಧ್ವಾಚಾರ್ಯ. ಹಾಗಾಗಿ ವಿದ್ಯಾಶಂಕರವನ್ನು ಡಿಫೀಟ್ ಮಾಡಿದ್ದಾರೆ ಮಧ್ವಾಚಾರ್ಯ. ಮಧ್ವಾಚಾರ್ಯರು ಸತ್ಯತೀರ್ಥರೊಂದಿಗೆ ಬದ್ರಿಕಾಶ್ರಮಕ್ಕೆ ಹೋದರು. ಬದ್ರಿಕಾಶ್ರಮ ನಾನು ಲಾಸ್ಟ್ ಇಯರ್ ಹೋಗಿದ್ದೆ. ಹಾಗಾಗಿ ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ಇವರು ವ್ಯಾಸದೇವರನ್ನು ಭೇಟಿಯಾಗಿ ಅವರ ಮುಂದೆ ತಮ್ಮ ಭಗವದ್ಗೀತೆ ಭಾಷೆಯನ್ನು ವಿವರಿಸಿದರು. ವ್ಯಾಸದೇವ, ಈಗ ನಾನು ಕೂಡ ಹೋಗಿದ್ದೇನೆ ಲಾಸ್ಟ್ ಇಯರ್ ವ್ಯಾಸ ಗುಹಕ್ಕೆ. ವ್ಯಾಸದೇವ ಈಸ್ ದೇರ್, ಬಟ್ ವಿ ಕಾಂಟ್ ಸಿ, ಈಸ್ ಇನ್ ಇನ್ವಿಸಿಬಲ್ ಫಾರ್ಮ್. ಆದರೆ ಮಧ್ವಾಚಾರ್ಯ ಈಸ್ ನನ್ ಅದರ್ ದೆನ್ ವಾಯು, ಭೀಮ, ಹನುಮಾನ್. ಸೊ ಅವರಿಗೆ ಅವರ ಹತ್ರ ಮಾತಾಡ್ಲಿಕ್ಕೆ ನಮ್ಗೆ ಆಗುವುದಿಲ್ಲ. ವಿವರಿಸಿದರು. ಹೀಗೆ ವ್ಯಾಸದೇವರ ಮುಂದೆ ಅಭ್ಯಾಸ ಮಾಡಿ ಮಹಾಪಂಡಿತರಾದ ಮಧ್ವಾಚಾರ್ಯರು ಬದ್ರಿಕಾಶ್ರಮದಿಂದ ಆನಂದ ಮಠಕ್ಕೆ ಬರುವ ಹೊತ್ತಿಗೆ ಭಗವದ್ಗೀತೆಯ ಭಾಷ್ಯವನ್ನು ಬರೆದು ಮುಗಿಸಿದರು. ನೋಡಿ, ಈಗ ಭಾಷ್ಯ ಬರೆಯುವಂಥದ್ದು ತುಂಬಾ ಮುಖ್ಯ. ಈಗ ನಮ್ದು ಕೂಡ ಭಗವದ್ಗೀತೆ ಭಾಷ್ಯ ಬರೆದದ್ದು ಯಾರು? ಬಲದೇವ ವಿದ್ಯಾಭೂಷಣ್, ವಿಶ್ವನಾಥ ಚಕ್ರವರ್ತಿಯರು ಶಿಷ್ಯ. ಹಾಗೆ ಪ್ರಭುಪಾದ್ ಭಗವದ್ಗೀತೆ ಸ್ಟಾರ್ಟಿಂಗ್ಗೆ ಅವರಿಗೆ ವಂದನೆ ಸಲ್ಲಿಸ್ತಾರೆ. ಹಾಗೆ ಮಧ್ವಾಚಾರ್ಯರು ಕೂಡ ಭಾಷೆ ಬರೆದು ಭಗವದ್ಗೀತೆ ಮೇಲೆ ಭಾಷೆಯನ್ನು ಬರೆದು ಮುಗಿಸಿದರು. ಇವರ ಜೊತೆಗಿದ್ದ ಸತ್ಯತೀರ್ಥರು ಆ ಎಲ್ಲ ಭಾಷೆಯನ್ನು ಬರೆದುಕೊಂಡರು. ಮಧ್ವಾಚಾರ್ಯರು ಬದ್ರಿಕಾಶ್ರಮದಿಂದ ಮರಳಿ ಬಂದ ಮೇಲೆ ಗೋದಾವರಿ ತೀರದ ಗಂಜಾಮಕ್ಕೆ ಆಗಮಿಸಿದರು. ಗೋದಾವರಿ ತೀರದ ಗಂಜಾಮ ಬರ್ತಾರೆ.
ಅವರಲ್ಲಿ ಶೋಭನ ಭಟ್ಟ ಮತ್ತು ಸ್ವಾಮಿ ಶಾಸ್ತ್ರಿ ಎಂಬ ಇಬ್ಬರು ಪಂಡಿತರನ್ನು ಭೇಟಿಯಾದರು. ಅನಂತರ ಅವರ ಹೆಸರು ಕೂಡ ಚೇಂಜ್ ಆಗ್ತದೆ ಅಂತ ಪರಂಪರೆಗೆ ಬರ್ತಾರೆ. ಪದ್ಮನಾಭ ತೀರ್ಥ ಮತ್ತೆ ನರಹರಿ ತೀರ್ಥ ಎಂದು ಪ್ರಸಿದ್ಧರಾದರು. ಅವರು ಉಡುಪಿಗೆ ಬಂದ ಮೇಲೆ ಕೆಲವು ಸಲ ಮಹಾಸಾಗರ ಸ್ನಾನವನ್ನು ಮಾಡುತ್ತಿದ್ದರು. ಹೀಗೆ ಸಮುದ್ರ ದಂಡೆಗೆ ಕುಳಿತಾಗ ಒಮ್ಮೆ 5 ಅಧ್ಯಾಯಗಳ ಒಂದು ಸ್ತೋತ್ರವನ್ನು ರಚಿಸಿದರು. ಈ ಪಾಸ್ಟ್ ಟೈಮ್ ನಾನು ಹೇಳಿಲ್ಲ, ಇದನ್ನು ಹೇಳ್ತೇನೆ. ಒಮ್ಮೆ ಎಂತ ಆಯ್ತು ಅಂದ್ರೆ, ಈಗ ಮಲ್ಪೆ ಬೀಚ್ ನಾವೆಂತ ಹೇಳ್ತೇವೆ, ಅಲ್ಲಿ ಮಧ್ವಾಚಾರ್ಯರು ಇರ್ತಾರೆ. ಆಗ ಒಂದು ಶಿಪ್ ಬರ್ತದೆ ನೋಡಿ, ಇಲ್ಲ ಅದನ್ನು ಹೇಳುವಂಥದ್ದು. ಈಗ ಸಮುದ್ರ ಕುಳಿತಾಗ ಅಧ್ಯಾಯಗಳ ಓಕೆ, ಅವರು ಒಂದು ಸಲ ಕೃಷ್ಣನ ಜಪದಲ್ಲಿ ಧ್ಯಾನ ಸಮುದ್ರ ದಂಡೆಗೆ ಕುಳಿತಾಗ ಸಮುದ್ರದಲ್ಲಿ ದ್ವಾರಕ್ಕೆ ಪದಾರ್ಥವನ್ನು ಹೊತ್ತುಕೊಂಡ ಹೋಗುವ ದೊಡ್ಡ ನಾವೇ ಒಂದು ಗಂಡಾಂತರ ಅಂದ್ರೆ ಫುಲ್ ಶೇಕ್ ಆಗ್ತಾ ಇತ್ತು. ಹಾಗೆಲ್ಲ ಅವರು ಹೆದರಿ ಹೋದ್ರು. ಆಗ ಇವರು ಎಂತ ಮಾಡುವಂಥದ್ದು, ಇವರ ಈ ನಾವು ಚಾದರ್ ಆಗ್ತೇವಲ್ಲ, ಇದನ್ನು ಜಸ್ಟಿಗೆ ಅಂದ್ರೆ ತುಂಬಾ ಈ ಗಾಳಿ ಇತ್ತು, ಇವರು ವಾಯು, ಇವರಿಗೆ ಗಾಳಿಯನ್ನು ನಿಲ್ಲಿಸಿದ್ರು. ಮತ್ತೆ ಅವರು ಇವರಿಗೆ ಬಂದು ಪ್ರಣಾಮ ಮಾಡಿದರು. ಮತ್ತೆ ಎಂತ ಕೊಡ್ಬೇಕಲ್ಲ, ಅವರ ಹತ್ರ ಗೋಪಿ ಚಂದನ ಇತ್ತು. ಆ 3 ಗೋಪಿ ಚಂದನ ಕೊಡುವಂಥದ್ದು. ಒಂದು ಬಲರಾಮ್, ವಡಮಂಡೇಶ್ವರ, ಒಂದು ಉಡುಪಿ ಕೃಷ್ಣ, ಇನ್ನೊಂದು ಎರ್ಮಾಲ್ ಜನಾರ್ದನ. ಹಾಗೆ 3 ಡಿಟೀಸ್, ಹಾಗೆ 3 ಚಂದನ ಕೊಡ್ತಾರೆ. ಓಕೆ ಸರ್, ದಂಡ ಪದಾರ್ಥವನ್ನು ಹೊತ್ತುಕೊಂಡು ಹೋಗುತ್ತಿದ್ದ ದೊಡ್ಡ ನಾವೆಯೊಂದು ಗಂಡದಲ್ಲಿ ಸಿಲುಕಿದನ್ನು ನೋಡಿದರು. ತಕ್ಷಣ ಇವರು ಸಂಜ್ಞೆಯನ್ನು ಮಾಡಿದೊಡನೆ ಆ ನಾವೆ ಸುರಕ್ಷಿತವಾಗಿ ದಂಡೆಗೆ ಬಂದಿತು. ನೋಡಿ, ಆ ನಾವೆ ಯಜಮಾನನು ಮಧ್ವಾಚಾರ್ಯರಿಗೆ ಏನಾದರೂ ಪಾರಿತೋಷಕವನ್ನು ಕೊಡಬೇಕೆಂದು ಬಯಸಿದನು. ಆದರೆ ಮಧ್ವಾಚಾರ್ಯರು ಒಂದು ಗೋಪಿಚಂದನದ ಬಂಡೆಯೊಂದನ್ನು ಬಿಟ್ಟು ಏನನ್ನು ಸ್ವೀಕರಿಸಲಿಲ್ಲ. ಆ ಗೋಪಿಚಂದನದ ಮುದ್ದೆಯು ಮಧ್ವಾಚಾರ್ಯ ಬಳಿಗೆ ಬಂದಾಗ ಒಡೆದು ಭಾಗವಾಯಿತು. ಆಗ ಶ್ರೀಕೃಷ್ಣ ದೊಡ್ಡ ವಿಗ್ರಹವು ಪ್ರಕಟವಾಯಿತು. ಅದರೊಳಗೆ ಅದು ಎಂತಂದ್ರೆ ರುಕ್ಮಿಣಿ ವರ್ಷಿ ಮಾಡ್ತಿದ್ದ ಕೃಷ್ಣನ. ಮಧ್ವಾಚಾರ್ಯ ಆ ಮೂರ್ತಿಯನ್ನು ಸ್ವೀಕರಿಸಿ ಸ್ತೋತ್ರವನ್ನು ರಚಿಸಿದರು. ಆ ವಿಗ್ರಹ ಅದೆಷ್ಟು ಭಾರವಿತ್ತೆಂದರೆ 30 ಜನರು ಕೂಡ ಅದನ್ನು ಎತ್ತುವುದು ಅಸಾಧ್ಯವಾಗಿ ಬಿತ್ತು. ಆದರೂ ಮಧ್ವಾಚಾರ್ಯ ಒಬ್ಬರೇ ಅದನ್ನು ಎತ್ತಿಕೊಂಡು ಉಡುಪಿಗೆ ಬಂದರು. ಮಧ್ವಾಚಾರ್ಯರ 8 ಸನ್ಯಾಸ ಶಿಷ್ಯರು 8 ಮಠಗಳ ಮುಖ್ಯಸ್ಥರಾದರು. ಈಗ ಕೂಡ ಅಷ್ಟಮಠ ಉಂಟು, 8 ಮಠ. ಅವರು ಮಧ್ವಾಚಾರ್ಯರು ಹಾಕಿಕೊಟ್ಟ ಸಂಪ್ರದಾಯದಂತೆ ಶ್ರೀಕೃಷ್ಣ ವಿಗ್ರಹವನ್ನು ಪೂಜಿಸಿದರು. ಅಂದ್ರೆ ಎವ್ರಿ 2 ಇಯರ್ಸ್ಗೆ ಚೇಂಜ್ ಆಗ್ತಾ ಇರ್ತಾರೆ. ಎವ್ರಿ 2 ಇಯರ್ಸ್ಗೆ ಒಬ್ಬೊಬ್ಬರಿಗೆ ಚಾನ್ಸ್. ಮಧ್ವಾಚಾರ್ಯರು 2ನೇ ಸಲ ಬದ್ರಿಕಾಶ್ರಮಕ್ಕೆ ಹೋದರು. ಅವರು ಮಹಾರಾಷ್ಟ್ರದಲ್ಲಿ ಹಾಸಿ ಹೋಗುತ್ತಿರುವಾಗ ಸ್ಥಾನಿಕ ರಾಜನೊಬ್ಬನು ಜನರ ಕಲ್ಯಾಣಕ್ಕೆ ದೊಡ್ಡ ಕೆರೆಯನ್ನು ಕಟ್ಟಲು ಮಣ್ಣನ್ನು ತೋಡಿಸಿದ್ದನು. ಮಧ್ವಾಚಾರ್ಯ ಶಿಷ್ಯರೊಂದಿಗೆ ಹೋಗುತ್ತಿರುವಾಗ ಅದನ್ನು ಅಗಿಯಲು ಸಹಾಯ ಮಾಡಿದರು. ಕೆಲವು ಸಮಯದ ಮೇಲೆ ಮಧ್ವಾಚಾರ್ಯರು ಆ ಅರಸನೊಂದಿಗೆ ಮಾತನಾಡಿ ಅವನನ್ನು ಆ ಕಾರ್ಯ ತೊಡಗಿಸಿ ಶಿಷ್ಯರೊಂದಿಗೆ ಮುಂದೆ ಪ್ರಯಾಣ ಬೆಳೆಸಿದರು. ಓಕೆ, ಗಂಗಾ ಪ್ರದೇಶ ಪ್ರಾಂತದಲ್ಲಿ ಸದಾ ಹಿಂದೂಗಳ ಮತ್ತು ಮುಸಲ್ಮಾನರ ಮಧ್ಯೆ ಹೊಡೆದಾಟಗಳು ನಡೆಯುತ್ತಿದ್ದು, ಹಿಂದೂಗಳು ನದಿಯ ಒಂದು ಬದಿಗೆ ಇದ್ದರೆ ಮುಸಲ್ಮಾನ ಇನ್ನೊಂದು ಬದಿಗೆ ಇರುತ್ತಿದ್ದರು. ನೋಡಿ, ಆಗ ಕೂಡ ಇತ್ತು. 2 ಸಮಾಜಗಳ ಘರ್ಷಣೆಯಿಂದ ನದಿ ದಾಟಲು ಒಂದು ನಾವೇ ಕೂಡ ದೊರೆತಿರಲಿಲ್ಲ. ಮುಸಲ್ಮಾನ ಸೈನಿಕರು ಸದಾ ಪ್ರಯಾಣಿಕರನ್ನು ಆ ದಂಡೆಯಲ್ಲಿ ತಡೆ ಹಿಡಿದು ನಿಲ್ಲಿಸುತ್ತಾರೆ. ಇವರು ನಿಲ್ಲಿಸ್ತಾ ಇದ್ರಂತೆ ಮುಸಲ್ಮಾನ ಸೈನಿಕರು, ಓಕೆ, ಪ್ರಯಾಣಿಕರನ್ನು. ಆದರೆ ಮಧ್ವಾಚಾರ್ಯರು ಇದನ್ನು ಲೆಕ್ಕಿಸದೆ ಹೇಗೋ ನದಿಯನ್ನು ದಾಟಿದರು. ಆಗ ಇನ್ನೊಂದು ದಂಡೆಯ ಮೇಲೆ ಇದ್ದ ಮುಸಲ್ಮಾನ ಸೈನಿಕರು ಅವರನ್ನು ಅರಸನ ಮುಂದೆ ಕರೆದು ಅಂದ್ರೆ ಮಧ್ವಾಚಾರ್ಯ ಕೊಂಡು ಹೋಗ್ತಾರೆ, ದಾಟಿಕೊಂಡು ಹೋಗ್ತಾರೆ. ಆ ಮುಸಲ್ಮಾನ್ ರಾಜನು ಇವರನ್ನು ನೋಡಿ ಸಂತೋಷಪಟ್ಟ. ನೋಡಿ, ಎಂತ ಮಾಡಲಿಲ್ಲ. ಇದು ಪ್ರಭುಪಾದಿ ಕೂಡ ಆಗಿದೆ. ಒಮ್ಮೆ ರಷ್ಯಾದಲ್ಲಿ ಎಂತಂದ್ರೆ ಇಮಿಗ್ರೇಷನ್ ಡಿಪಾರ್ಟ್ಮೆಂಟ್ ಹೆಡ್ ಬರ್ತಾನೆ, ಪ್ರಭುಪಾದ್ ಕಾವಿ ಪಟೇಲ್ ಇರ್ತಾರೆ. ಆಗ ಅವಳು ಎಸ್ ಯು ಕ್ಯಾನ್ ಗೋ. ಏನು ಮಾಡುದು, ಪ್ರಭುಪಾದ್ ಕೈಯಲ್ಲಿ ಭಗವದ್ಗೀತೆ ಕೂಡ ಇತ್ತು. ಅಂದ್ರೆ ಕಮ್ಯುನಿಸ್ಟ್ ಕಂಟ್ರಿ, ಅವರೆಂತಂದ್ರೆ ಪ್ರಚಾರಕ್ಕೆ ಬಿಡುವುದಿಲ್ಲ. ಯಾಕೆಂದ್ರೆ ಇದು ನೋಡಿ, ಇಲ್ಲಿ ಮುಸಲ್ಮಾನ್ ರಾಜ ಎಂತ ಮಾಡಿದ ನೋಡಿ ಸಂತೋಷಪಟ್ಟ. ಇವರಿಗೆ ರಾಜ್ಯವನ್ನು ಮತ್ತು ಸ್ವಲ್ಪ ಹಣವನ್ನು ಕೊಡಬೇಕೆಂದು ಇಷ್ಟಪಟ್ಟ. ಹಾಗಾಗಿ ಈಗ ಆ ರಾಜನ ಹೃದಯದಲ್ಲೂ ಪರಮಾತ್ಮ ಇದ್ದಾನೆ. ಹಾಗಾಗಿ ಪ್ಯೂರ್ ಡ್ಯೂಟೀಸ್ಗೆ ಯಾವ ತಡೆ ಇಲ್ಲ, ನಮ್ಗೆ ಮಾತ್ರ ತಡೆ. ಇಚ್ಛೆ ಪಟ್ಟನು. ಆದ್ರೆ ಮಧ್ವಾಚಾರ್ಯರು ಅದನ್ನು ನಿರಾಕರಿಸಿದರು. ನೋಡಿ, ಅವರು ತಗೊಳ್ಳಿಲ್ಲ. ಇವರು ಹಾದಿಯಲ್ಲಿ ನಡೆದು ಹೋಗುತ್ತಿರುವಾಗ ಇವರನ್ನು ಕೆಲವು ಕಳ್ಳರು ತಡವಿದ್ದಾರೆ. ನೋಡಿ, ಇದು ಕೂಡ ಆಗ್ತದೆ. ಆಗ ಮಧ್ವಾಚಾರ್ಯರು ತಮ್ಮ ಯಾಕಂದ್ರೆ ಇವರು ಭೀಮ ಮತ್ತೆ ಹನುಮಾನ್ ದಾಢ್ಯದಿಂದ ಅವರನ್ನೆಲ್ಲ ನಾಶಪಡಿಸಿದರು. ಇವರ ಶಿಷ್ಯರಾದ ಸತ್ಯತೀರ್ಥರ ಮೇಲೆ ಒಂದು ಹುಲಿಯು ಹಲ್ಲೆ ಮಾಡಿದಾಗ ಮಧ್ವಾಚಾರ್ಯರು ತಮ್ಮ ದೈಹಿಕ ಶಕ್ತಿಯಿಂದ ಅವರಿಬ್ಬರನ್ನು ಬಿಡಿಸಿ ಬೇರೆ ಬೇರೆ ಮಾಡಿದರು.
ಅಂದ್ರೆ ಯಾವಾಗೆಲ್ಲ ಅವಕಾಶ ಇರ್ತದೆ ಆಗ ಅವರು ಅವರ ಶಕ್ತಿಯನ್ನು ತೋರಿಸ್ತಾ ಇದ್ರು. ಎಲ್ಲ ಸಮಯ ಅಲ್ಲ, ಅವಕಾಶ ಇರುವಾಗ ಮಾತ್ರ. ಇವರು ವೇದವ್ಯಾಸರನ್ನು ಭೇಟಿಯಾದಾಗ ಇವರಿಗೆ ಅವರು ಅಷ್ಟಮೂರ್ತಿ ಅನ್ನುವ ಸಾಲಿಗ್ರಾಮ ಶಿಲೆಯನ್ನು ನೀಡಿದರು. ವೇದವ್ಯಾಸರು ಕೊಡುವುದಂತೆ ಅಷ್ಟಮೂರ್ತಿ ಸಾಲಿಗ್ರಾಮ ಶಿಲೆ. ಅನಂತರ ಇವರು ಮಹಾಭಾರತ ತಾತ್ಪರ್ಯವನ್ನು ರಚಿಸಿದರು. ಮಹಾಭಾರತ ತಾತ್ಪರ್ಯ ಓದಿದ್ರೆ ಮಧ್ವಾಚಾರ್ಯರು ಬರೆದದನ್ನು ಓದಿ, ಅದು ಅಥೆಂಟಿಕ್. ಓಕೆ, ನೋಡಿ, ಇದನ್ನೆಲ್ಲ ಓದುವ ಮುಂಚೆ ಪ್ರಭುಪಾದ ಪುಸ್ತಕವನ್ನು ಸರಿಯಾಗಿ ಓದಿ ಮತ್ತೆ ಅದನ್ನು ಓದ್ಬೋದು. ಮಧ್ವಾಚಾರ್ಯರು ಪ್ರಭುಪಾದ ಹೇಳ್ತಾರೆ, ಫಸ್ಟ್ ಬಿಫೋರ್ ರೀಡಿಂಗ್ ಆಲ್ ಪ್ರೀವಿಯಸ್ ಆಚಾರ್ಯಸ್ ಬುಕ್, ಫಸ್ಟ್ ಯು ರೀಡ್ ಮೈ ಬುಕ್ 6 times, ದೆನ್ ಯು ಕ್ಯಾನ್ ರೀಡ್. ಇಲ್ಲದ್ರೆ ನಮ್ಗೆ ಎಂತ ಆಗ್ತದೆ ಅಂದ್ರೆ, ಈಗ ನಾವು ಮಧ್ವಾಚಾರ್ಯರ ತಾತ್ಪರ್ಯವನ್ನು ಓದ್ಲಿಕ್ಕೆ ಹೋದ್ರೆ ಫಸ್ಟ್ ಆಫ್ ಆಲ್ ನಾವು ಇಲ್ಲಿ ಸರಿ ಆಗಲಿಲ್ಲ, ಸ್ಟ್ರಾಂಗ್ ಆಗಲಿಲ್ಲ, ನಮಗೆ ಅದು ಕೂಡ ಗ್ರಹಿಸಲಿಕ್ಕೆ ಆಗುದಿಲ್ಲ. ನಾವು ಇದನ್ನು ಸರಿಯಾಗಿ ಓದಿದ ಮೇಲೆ ಅಲ್ಲಿ ನಮಗೆ ಅರ್ಥವಾಗಬಹುದು. ಆ ರೀತಿ ಮಧ್ವಾಚಾರ್ಯರು ತಮ್ಮ ಅನನ್ಯ ದೈವ ಭಕ್ತಿ ಮತ್ತು ಪ್ರಗಲ್ಭ ಪಾಂಡಿತ್ಯದಿಂದ ಭಾರತದುದ್ದಕ್ಕೆ ಪ್ರಸಿದ್ಧರಾದರು. ದೈವ ಭಕ್ತಿ ಮತ್ತೆ ಪಾಂಡಿತ್ಯ ತುಂಬಾ ಗೊತ್ತಿತ್ತು ಅವರಿಗೆ. ಇದರಿಂದ ಶಂಕರಾಚಾರ್ಯರಿಂದ ಸ್ಥಾಪಿಸಲ್ಪಟ್ಟ ಶೃಂಗೇರಿ ಮಠದ ಶಿಷ್ಯರು ಮಧ್ವಾಚಾರ್ಯರ ಬೆಳೆಯುತ್ತಿರುವ ಪ್ರಭಾವವನ್ನು ಕಂಡು ಅಂಜಿದರು. ಹೇಗೆಂದ್ರೆ ಫಸ್ಟಿಗೆ ಬುದ್ಧ ಬರುವಂಥದ್ದು, ಮತ್ತೆ ಶಂಕರಾಚಾರ್ಯ, ಮತ್ತೆ ಮಧ್ವಾಚಾರ್ಯ, ಈ ರೀತಿ. ಅದರಿಂದ ಅವರು ಮಧ್ವಾಚಾರ್ಯ ಶಿಷ್ಯರು ಅನೇಕ ರೀತಿ ಛೇಡಿಸ ಹತ್ತಿದರು. ಇಷ್ಟೆಲ್ಲ ಅಲ್ಲ, ವೇದೋಕ್ತವಾಗಿ ಮಧ್ವಾಚಾರ್ಯರು ಗುರು ಪರಂಪರೆಯಲ್ಲಿ ಬಂದಿಲ್ಲವೆಂದು ಸಿದ್ಧ ಮಾಡುವ ಒಂದು ಪ್ರಯತ್ನವೂ ಮಾಡಿದರು. ನೋಡಿ, ಇದನ್ನು ಕೂಡ ಹೇಳ್ತಾ ಇದ್ರಂತೆ ಅವರು, ಮಧ್ವಾಚಾರ್ಯರು ಯಾವುದರಲ್ಲಿ ಗುರುಪರಂಪರೆ ಬಂದಿಲ್ಲ ಅಂತ, ಈ ರೀತಿ ಕೂಡ ಮಾಡ್ತಾ ಇದ್ದಾರೆ. ಪುಂಡರೀಕಪುರಿ ಅನ್ನುವ ಮಾಯವಾದ ತತ್ವಜ್ಞಾನದ ಶಿಷ್ಯನು ಮಧ್ವಾಚಾರ್ಯರೊಡನೆ ಶಾಸ್ತ್ರಗಳನ್ನು ಚರ್ಚಿಸಲು ಮುಂದೆ ಬಂದನು. ಮಧ್ವಾಚಾರ್ಯರು ಎಲ್ಲ ಗ್ರಂಥಗಳನ್ನು ತೆಗೆದುಕೊಂಡು ಹೋಗಿದ್ದರು ಎಂದು ಹೇಳುತ್ತಾರೆ. ಅನಂತರ ಅವು ಕುಮಾಲದ ರಾಜನಾದ ಜಯಸಿಂಹನ ಮೂಲಕ ಮರಳಿ ಬಂದವು. ವಾದ ವಿವಾದದಲ್ಲಿ ಪುಂಡರೀಕಪುರಿ ಮಧ್ವಾಚಾರ್ಯರಿಗೆ ಸೋತನು. ನೋಡಿ, ಡಿಫೀಟ್ ಮಾಡ್ಲಿಕ್ಕೆ ಆಗಲಿಲ್ಲ. ವಿಷ್ಣು ಮಂಗಳದಲ್ಲಿ ವಾಸಿಸಿದ್ದ ತ್ರಿವಿಕ್ರಮಾಚಾರ್ಯ ಎಂಬ ಮಹಾಪುರುಷರು ಮಧ್ವಾಚಾರ್ಯ ಶಿಷ್ಯರಾದರು. ಅನಂತರ ಶ್ರೀ ಮಧ್ವ ವಿಜಯವನ್ನು ರಚಿಸಿದ ಅವರ ಮಗ ನಾರಾಯಣಾಚಾರ್ಯರು ಮಧ್ವಾಚಾರ್ಯ ಶಿಷ್ಯರಾದರು. ನೋಡಿ, ಅಂದ್ರೆ ಓದಲ್ಲಿ ಡಿಫೀಟ್ ಮಾಡೋದು, ಮತ್ತೆ ಅವರೆಲ್ಲ ಶಿಷ್ಯರಾಗುವಂಥದ್ದು. ಹೇಗೆಂದ್ರೆ ಚೈತನ್ಯ ಮಹಾಪ್ರಭು ಕೂಡ ಪ್ರಕಾಶ್ ಸರಸ್ವತಿ ಅವ್ರ ಹತ್ರ 10,000 ಶಿಷ್ಯರಿದ್ದು, ಮತ್ತೆ ಎಲ್ಲ ಚೈತನ್ಯ ಮಹಾಪ್ರಭು ಫಾಲೋವರ್ಸ್ ಆದ್ರು. ಮತ್ತೆ ಸರ್ವಂ ಭಟ್ಟಾಚಾರ್ಯ ವಾಸ್ ಮಾಯವಾದಿ, ಮತ್ತೆ ಚೇಂಜ್ ಆದ್ರು. ಆ ರೀತಿ ಇಲ್ಲಿ ಕೂಡ ಹಾಗೆ ಮಧ್ವಾಚಾರ್ಯರು ಓದಲ್ಲಿ ಡಿಫೆಂಡ್ ಮಾಡ್ತಾ ಇದ್ದಾರೆ. ತ್ರಿವಿಕ್ರಮಾಚಾರ್ಯರು ತೀರಿಕೊಂಡ ಮೇಲೆ ನಾರಾಯಣಾಚಾರ್ಯರ ತಮ್ಮನು ಸನ್ಯಾಸವನ್ನು ಸ್ವೀಕರಿಸಿ ವಿಷ್ಣುವೃತ ಎಂದು ಪ್ರಸಿದ್ಧರಾದರು. ಓಕೆ, ಮಧ್ವಾಚಾರ್ಯರು ಅಮಿತ ದೇಹ ಸಂಪದನ್ನು ಪಡೆದಿದ್ದರೆಂದು ಪ್ರತೀತ ಇದೆ. ಕಡಂಜಾರಿ ಅನ್ನುವ ವ್ಯಕ್ತಿಯು 30 ವ್ಯಕ್ತಿಗಳಷ್ಟು ಸಾಮರ್ಥ್ಯವನ್ನು ಪಡೆದಿದ್ದನು. ಮಧ್ವಾಚಾರ್ಯರು ತಮ್ಮ ಕಾಲಿನ ಹೆಬ್ಬೆರಳನ್ನು ನೆಲದ ಮೇಲೆ ಇಟ್ಟು ಆ ಕಡಂಜಾರಿ ಅದನ್ನು ನೆಲದಿಂದ ಬೇರ್ಪಡಿಸಲು ಹೇಳಿದರು. ನೋಡಿ, ಇಟ್ಟು ಅದನ್ನು ಮೇಲೆ ಎತ್ತಲಿಕ್ಕೆ ಆಗ್ಲಿಲ್ಲ ಅವನಿಗೆ. ಅವತ್ತು ಆಕ್ಚುಲಿ ತುಂಬಾ ಗಟ್ಟಿ ಇದ್ದಂತೆ, 30 ವ್ಯಕ್ತಿಗಳಷ್ಟು ಸಾಮರ್ಥ್ಯ ಅವನಿಗೆ. ಆದರೆ ಅಂತ ಶಕ್ತಿಯುತ ಮನುಷ್ಯನಿಗೆ ಎಷ್ಟೇ ಪ್ರಯತ್ನಿಸಲು ಸರಿಸುವುದು ಆಗಲಿಲ್ಲ. ಶ್ರೀಲ ಮಧ್ವಾಚಾರ್ಯರು ಐತರೇಯ ಉಪನ್ಯಾಸದ ಮೇಲೆ ಭಾಷೆಯನ್ನು ಬರೆಯುತ್ತಿರುವಾಗ ಅವರು 80ನೇ ವರ್ಷಕ್ಕೆ ಲೌಕಿಕ ದೇಹವನ್ನು ತ್ಯಜಿಸಿದರು. ಅವರು ದೇವವನ್ನು ತ್ಯಜಿಸುವಂಥದ್ದು ಎಲ್ಲಿ ಅಂದ್ರೆ ಈ ಯಾವ ಟೆಂಪಲ್, ಶಿವನ ಟೆಂಪಲ್. ಅವರ ತಂದೆ ಅಲ್ಲಿ ಉಡುಪಿ ಟೆಂಪಲ್ ಪಕ್ಕದಲ್ಲಿ ಶಿವ ಟೆಂಪಲ್ ಉಂಟು. ಅಲ್ಲಿ ಅವರು ಒಂದು ಸೈಡಲ್ಲಿ ಕ್ಲಾಸ್ ಮಾಡ್ತಾ ಇರುವಾಗಲೇ ಅಲ್ಲಿಂದ ಅದೃಶ್ಯ ಆಗುವಂಥದ್ದು. ಹೆಚ್ಚಿನ ವಿಷಯಗಳನ್ನು ತಿಳಿಯುವ ಕುತೂಹಲವಿದ್ದರು ನಾರಾಯಣ ಆಚಾರ್ಯರು ಮಧ್ವ ವಿಜಯವನ್ನು ಓದಬೇಕು. ಪ್ರಭುಪಾದ ಇಷ್ಟೇ ಹೇಳಿದ್ದಾರೆ. ಇನ್ನು ಕೂಡ ನಿಮ್ಗೆ ಜಾಸ್ತಿ ತಿಳಿಬೇಕಿದ್ರೆ ಇಷ್ಟು ಸಾಕಪ್ಪ, ಧಾರಾಳ ಸಾಕು. ಅದೇ ಇನ್ನೂ ಕೂಡ ಜಾಸ್ತಿ ತಿಳಿಬೇಕಿದ್ರೆ ಆ ಪುಸ್ತಕವನ್ನು ಓದ್ಬೇಕಂತ ಪ್ರಭುಪಾದ ಹೇಳ್ತಾರೆ. ಹೌದು, ಆಚಾರ್ಯರು ಉಡುಪಿಯ ಮಠವನ್ನು ಮಧ್ವ ಸಂಪ್ರದಾಯದ ಮುಖ್ಯ ಕೇಂದ್ರವನ್ನಾಗಿ ಸ್ಥಾಪಿಸಿದರು ಮತ್ತು ಅಲ್ಲಿಯ ಮಠವು ಉತ್ತರಾದಿ ಮಠವೆಂದು ಪ್ರಸಿದ್ಧ. ಅಂದ್ರೆ 2 ವರ್ಷ ಒಬ್ಬೊಬ್ಬರಿಗೆ. ಮಧ್ವ ಸಂಪ್ರದಾಯದ ವಿವಿಧ ಕೇಂದ್ರಗಳ ಪಟ್ಟಿ ಉಡುಪಿಯಲ್ಲಿ ಇದೆ ಮತ್ತು ಅವುಗಳ ಮುಖ್ಯಸ್ಥರೆಂದರೆ ವಿಷ್ಣುತೀರ್ಥ ಸೋದೆ ಮಠ, ನೆಕ್ಸ್ಟ್ ಜನಾರ್ದನ ತೀರ್ಥ ಕೃಷ್ಣಾಪುರ ಮಠ, ವಾಮನ ತೀರ್ಥ ಕಾನೂರು ಮಠ, ನರಸಿಂಹತೀರ್ಥ ಅದಮಾರು ಮಠ, ಉಪೇಂದ್ರ ತೀರ್ಥ ಪುತ್ತಿಗೆ ಮಠ, ರಾಮತೀರ್ಥ ಶಿರೂರು ಮಠ, ಋಷಿಕೇಶ ತೀರ್ಥ ಪಲಿಮಾರು ಮಠ ಮತ್ತು ಅಕ್ಷೋಭ ತೀರ್ಥ ಪೇಜಾವರ ಮಠ. ಈ ರೀತಿ 8 ಮಠ ಉಂಟು. ಅದು ರೊಟೇಷನ್ ಅಲ್ಲಿ ಬರ್ತದೆ, 2 ವರ್ಷ ಹೋಗುವವರಿಗೆ. ಮಧ್ವಾಚಾರ್ಯ ಸಂಪ್ರದಾಯದ ಗುರು ಪರಂಪರೆಗಳ ಕೆಳಗಿನಂತಿದೆ. ದಿನಾಂಕಗಳು ಅವರು ಹುಟ್ಟಿದ ಶಕವನ್ನು ತೋರಿಸದೆ ಅವುಗಳಿಗೆ 78 ವರ್ಷಗಳನ್ನು ಸೇರಿಸಿದರೆ
ಕ್ರಿಸ್ತ ಶಕ ವರ್ಷ ಬರುತ್ತದೆ. ಓಕೆ. ಹಂಸ ಪರಮಾತ್ಮ, ಚತುರ್ಮುಖ ಬ್ರಹ್ಮ, ಸನಕಾದಿ, ದುರ್ವಾಸ, ಜ್ಞಾನನಿಧಿ, ಗರುಡ ವಾಹನ, ಕೈವಲ್ಯ ತೀರ್ಥ. ಓಕೆ, ಎಸ್, ಒಂದು ನಿಮಿಷ ಎಲ್ಲ ನೋಡೋದು. ಓಕೆ, ಕೈವಲ್ಯ ತೀರ್ಥ, ಜ್ಞಾನೇಶ ತೀರ್ಥ, ಪರತೀರ್ಥರು, ಸತ್ಯ ಪ್ರಜ್ಞ ತೀರ್ಥ, ಪ್ರಜ್ಞಾನ ತೀರ್ಥ, ಅಚ್ಯುತ ಪ್ರೇಕ್ಷಾಚಾರ್ಯ ತೀರ್ಥ, ಶ್ರೀ ಮಧ್ವಾಚಾರ್ಯ, ಪದ್ಮನಾಭ, ನರಹರಿ, ಮಾಧವ ಮತ್ತು ಅಕ್ಷೋಭ್ಯ, ಜಯತೀರ್ಥ, ವಿದ್ಯಾಧಿರಾಜ, ಕವೀಂದ್ರ, ವಾಗೀಶ, ರಾಮಚಂದ್ರ, ವಿದ್ಯಾನಿಧಿ, ರಘುನಾಥ, ರಘು ವರ್ಯ ಇವರು ಶ್ರೀ ಚೈತನ್ಯ ಮಹಾಪ್ರಭುಗಳೊಂದಿಗೆ ಮಾತನಾಡಿದರು ನೋಡಿ. ರಘೋತ್ತಮ, ವೇದವ್ಯಾಸ, ವಿದ್ಯಾಧೀಶ, ವೇದಾನಿಧಿ, ಸತ್ಯವ್ರತರು, ಸತ್ಯನಿಧಿ, ಸತ್ಯನಾಥ ನೋಡಿ. ಸತ್ಯದಲ್ಲಿ ಎಷ್ಟೆಲ್ಲ ಹೆಸರು ಬರ್ತದೆ ನೋಡಿ. ಸತ್ಯಾಭಿನವ, ಸತ್ಯಪೂರ್ಣ, ಸತ್ಯವಿಜಯ, ಸತ್ಯಪ್ರಿಯ, ಸತ್ಯಬೋಧ, ಸತ್ಯಸಂಧ, ಸತ್ಯವರ, ಸತ್ಯಧರ್ಮ, ಸತ್ಯಸಂಕಲ್ಪ, ಸತ್ಯಸಂತುಷ್ಟ, ಸತ್ಯಪರಾಯಣ, ಸತ್ಯಕಾಮ, ಸತ್ಯೇಷ್ಟ, ಸತ್ಯಪರಾಕ್ರಮ, ಸತ್ಯವೀರ, ಸತ್ಯಧೀರ ತೀರ್ಥ. 16ನೇ ಆಚಾರ್ಯ ವಿದ್ಯಾಧಿರಾಜ ತೀರ್ಥ. ನಂತರ ಇನ್ನೊಂದು ಗುರು ಪರಂಪರೆ ರಾಜೇಂದ್ರ ತೀರ್ಥರನ್ನು ಒಳಗೊಂಡ 1254 ವಿಜಯಧ್ವಜ, ಪುರುಷೋತ್ತಮ, ಸುಬ್ರಹ್ಮಣ್ಯ ಮತ್ತು ವ್ಯಾಸರಾಯ. 1520 ಬರುತ್ತಾರೆ. 19ನೇ ಆಚಾರ್ಯ ರಾಮಚಂದ್ರ ತೀರ್ಥರಿಂದ ಇನ್ನೊಂದು ಗುರು ಪರಂಪರೆ ಪ್ರಾರಂಭವಾಗಿ ವಿಭೂದೇಂದ್ರ ತೀರ್ಥರನ್ನು ಒಳಗೊಂಡು 1218 ಜಿತಾಮಿತ್ರ, 1348 ರಘುನಂದನ, ಸುರೇಂದ್ರ, ವಿಜಯೇಂದ್ರ, ಸುಧೀಂದ್ರ ಮತ್ತು ರಾಘವೇಂದ್ರ ತೀರ್ಥರು 1540 ಬರುತ್ತಾರೆ. ಇಂದು ಉಡುಪಿಯಲ್ಲಿ 14 ಮಧ್ವ ತೀರ್ಥ ಸನ್ಯಾಸಿಗಳಿರುವರು. ಹಿಂದೆ ಹೇಳಿದಂತೆ ದಕ್ಷಿಣ ಕನ್ನಡದಲ್ಲಿ ಸಮುದ್ರವಲ್ಲದೆ ಮಂಗಳೂರಿನಿಂದ ಉತ್ತರಕ್ಕೆ 36 ಮೈಲುಗಳ ಮೇಲೆ ಉಡುಪಿ ಇರುವುದು. ಈ ಭಾವಾರ್ಥದಲ್ಲಿ ಬಂದಿರುವ ವಿಷಯಗಳೆಲ್ಲ ದಕ್ಷಿಣ ಕನ್ನಡ ಕೈಫಿಯತ್ ಮತ್ತು ಮುಂಬೈ ಗ್ಯಾಜೆಟ್ನಲ್ಲಿ ಲಭ್ಯವಿದೆ. ಎಸ್, ಹರೇ ಕೃಷ್ಣ. ಎಸ್, ಹರೇ ಕೃಷ್ಣ. ಚೈತನ್ಯ ಚರಿತಾಮೃತ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಎಸ್, ಧನ್ಯವಾದಗಳು. ಹರೇ ಕೃಷ್ಣ.